ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಜಗತ್ತಲ್ಲಿ 2 ಟೈಪ್ಸ್ ಆಫ್ ಪೀಪಲ್ ಇರ್ತಾರೆ. ಒಬ್ಬರು ಸ್ನಾನ ಮಾಡಿ ಆಚೆ ಹೋದ ತಕ್ಷಣ ಬಾತ್ರೂಮೆಲ್ಲ ಘಮ 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 ಅಂತ 4 ದಿನ ಒಳ್ಳೆ ವಾಸನೆ. ಕ್ಯಾಟಗರಿ ನಂಬರ್ 2 ನಮ್ಮ ಥರ. ನಾವು ಸ್ನಾನ ಮಾಡಿ ಆಚೆ ಹೋದರೆ ನಮ್ಮ ಕೊಳೆಲ್ಲ ಬಾತ್ರೂಮಲ್ಲಿ ಸೇರಿ ಕಪ್ಪಂತ ವಾಸನೆ ಹೊಡೆದು ಬರೀ ಮೆಡಿಮಿಕ್ಸು, ಸಿಂತಾಲು, ಡೆಟಾಲು, ಬರೀ ಇಂಥ ವಾಸನೆ ಒಳ್ಳೆ ಹಾಸ್ಪಿಟಲ್ ಥರ ವಾಸನೆ ಬರ್ತಾ ಇರುತ್ತೆ. ಸೊ ಈ ಫಸ್ಟ್ ಕ್ಯಾಟಗರಿಗೆ ಸೇರಿದ ಜನ ಬಂದು ಇವ್ರು ಬಂದು ನಮ್ಮ ನಾದಿನಿ. ಸ್ನಾನ ಮಾಡೋದಲ್ಲದೆ ಕಾಸ್ಟ್ಲಿ ಪ್ರಾಡಕ್ಟಲ್ಲಿ 2,500 ರೂಪಾಯಿದು ಪರ್ಫ್ಯೂಮ್ ಬಾಡಿ ಮಿಸ್ಟ್ ಅಂತೆ. ಇದು ನನಗೆ ಬಾತ್ರೂಮಲ್ಲಿ ಹೊಡೆದು ಬಾತ್ರೂಮೆಲ್ಲ ಘಮ ಘಮ ಅಂದು ಯಾಕೆ ಸುಮ್ಮನೆ ನಾವು ವಾಟ್ರೆಲ್ಲ ವೇಸ್ಟ್ ಮಾಡಬೇಕು ಫ್ರೆಂಡ್ಸ್? ಎನ್ವೈರ್ಮೆಂಟ್ ಫ್ರೆಂಡ್ಲಿ ಆಗಿದ್ದು ಬರೀ ಒಂದು 2,000 ರೂಪಾಯಿ ಇನ್ವೆಸ್ಟ್ ಮಾಡಿ ಈ ಥರ ಪರ್ಫ್ಯೂಮ್ ಉಟ್ಕೊಂಡು ಓಡಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಲೆಟ್ಸ್ ಸೇವ್ ದ ವರ್ಲ್ಡ್ ಆ್ಯಂಡ್ ಪುಟ್ ಪರ್ಫ್ಯೂಮ್.